ಅಂಚಂದು ಈತ ಮಾತ ಕಲೆ ಕಾರ್ಮಿಕ ದಿಂಜಿದಿನ ಈ ಜಾಗವು ಮುಲ್ತ ದೇವಿರೇರು ಪನಿಪಿನ ಪ್ರಶ್ನೆಗೂ ಉತ್ತರ ಈ ಜಾಗ ಕುಡ್ಲದ ಬಿಕರ್ನ ಕಟ್ಟದ ಬಾಲಯೇಸು ಮಂದಿರ ಪಂಡ ಕಾರ್ಮೆಲ್ ಬೆಟ್ಟದ ಬಾಲಯೇಸು ದೇವಾಲಯ ಪಂಡ ಕಾರ್ಮೆಲ್ ಹಿಲ್ದ ಸಂತ ಜೋಸೆಫರ್ನ ಸನ್ಯಾಸಿ ಮಠ. ಬಾಲಯೇಸುವೆ ದೀನನ ವಂದನೆ ನೊಂದಿಹ ತನು ಮನವು ಹೊಗಳಿ ಸ್ತುತಿಸುತ್ತಿದೆ. ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಬಾಲಯೇಸುವಿನ ನವೀನದಲ್ಲಿ ಭಾಗವಹಿಸಿ ಅವರ ಚರಣಕ್ಕೆ ಎರಗಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಪಡೆಯುತ್ತಾರೆ. ಅಂತೆಯೇ ಕಷ್ಟ ಸಂಕಷ್ಟಕ್ಕೆ ಒಳಗಾದವರು ಇಲ್ಲಿಗೆ ಗುರುಗಳ ಬಳಿ ಬಂದು ತಮ್ಮ ಅಳಲನ್ನು ತೋಡಿ ಅವರಿಂದ ಸಲಹೆ ಮಾರ್ಗದರ್ಶನವನ್ನು ಪಡೆದು ಶಾಂತಿಯುತ ಜೀವನವನ್ನು ನಡೆಸುತ್ತಿದ್ದಾರೆ. ನಂತೂರು ವೃತ್ತರ್ದು ಒಂತೆ ದೂರ ಪೋನಗ ತಿಕ್ಕುನ ಬಿಕರ್ನ ಕಟ್ಟೆದ ರಾಜಮಾರ್ಗದ ಬರಿಟೆ ಈ ಪೊರ್ಲಗಂಟದ ಬಾಲಯೇಸು ಮಂದಿರ ತಿಕ್ಕುನು. ಬಾಲಯೇಸುನ ಆ ಪೊರ್ಲುದ ಮೂರ್ತಿನು ತೂನಗರೆ ಓರ್ವಲಗು ನಮನೆ ನಮ್ಮ ಮದತ್ತದ ಬುಡ್ದು ಆಧ್ಯಾತ್ಮಿಕ ಸಂತೋಷನು ಉದಲ್ದಿಂಜಾವನುವ. 1947 ಇಸ್ವಿಡ್ ಬೆಲ್ಜಿಯಂದ ಕಾರ್ಮೆಲ್ ಸನ್ಯಾಸಿಲು ಈ ಮಠನ ಕಟ್ಟಿಯರು ಪಂಪಿನ ಇತಿಹಾಸನ ತಿಕ್ಕುನು. ಬಾಲಯೇಸುವೆ ದೀನನ ವಂದನೆ ನೊಂದಿಹ ತನು ಮನವು ಹೊಗಳಿ ಸ್ತುತಿಸುತ್ತಿದೆ. ಈ ಬಾಲಯೇಸುವಿನ ಪುಣ್ಯಕ್ಷೇತ್ರ ಇದು 1947ರಿಂದ ಈ ಕಾರ್ಮೆಲ್ ಹಿಲ್ಲಿನ ಮೇಲೆ ಇದೆ. 1947ರಿಂದ ಬೆಲ್ಜಿಯಂನಿಂದ ಕೆಲವು ನಮ್ಮ ಕಾರ್ಮಲೈಟ್ ಫಾದರ್ಸ್ ಬರುವಾಗ ಅವರು ಈ ಒಂದು ಪವಾಡ ಮೂರ್ತಿಯನ್ನು ಬಾಲಯೇಸುವಿನ ಮೂರ್ತಿಯನ್ನು ಬೆಲ್ಜಿಯಂನಿಂದ ಇಲ್ಲಿ ತಗೊಂಡು ಬಂದಿದ್ರು, ಪ್ರಾಗ್ ದೇಶದಿಂದ ಇಲ್ಲಿ ತಗೊಂಡು ಬಂದಿದ್ರು. ತದನಂತರ ನನ್ನ ಬಲಭಾಗದಲ್ಲಿರುವ ಚಿಕ್ಕ ದೇವಾಲಯದಲ್ಲಿ ಈ ಪುಣ್ಯಕ್ಷೇತ್ರವಾಗಿ ಪರಿವರ್ತಿಸಿ ಅಲ್ಲಿ ಈ ಭಕ್ತಿಯು ಬೆಳೆಯುತ್ತಾ ಬಂತು. 1996 ಜನವರಿ 11ನೇ ತಾರೀಕಿಗೆ ಈ ಭವ್ಯ ದೇವಾಲಯವನ್ನು ಉದ್ಘಾಟಿಸಿ ತದನಂತರ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಬಾಲಯೇಸುವಿನ ಭಕ್ತಿ ಮಂಗಳೂರು ನಗರದಲ್ಲಿ ಮಾತ್ರವಲ್ಲ, ಸುತ್ತಮುತ್ತ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಉಳಿದ ಜಿಲ್ಲೆಗಳಲ್ಲಿ ಕೂಡ ಹರಡಿದೆ. ಅಲ್ಲಿಂದ ಜನರು ಪ್ರತಿ ಗುರುವಾರ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ. ಭಕ್ತಾದಿಗಳು ಇಲ್ಲಿ ಬಂದು ಪೂಜೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮುಲ್ಪ ಪ್ರತಿ ಗುರುವಾರದಾನಿ ಆಜಿ ನೋವೆನಾ ಬಲಿ ಪೂಜೆಲು ಕೊಂಕಣಿ, ಕನ್ನಡ ಬೊಕ್ಕ ಆಂಗ್ಲ ಭಾಷೆಡ ನಡಪುಡು. ಅಂಚನೆ ಬಾಲಯೇಸುನ ಗ್ರೊಟ್ಟದ ಅಡಿಟ್ ಒಂಜಿ ಎಲ್ಲಿಯ ಪ್ರಾರ್ಥನಾ ಮಂದಿರ ಉಂಡು. ಅಲ್ಪ ಪರಮ ಪವಿತ್ರ ಸಂಸ್ಕಾರನು ಕಾಂಡೆ ಆಜಿ ಗಂಟೆರ್ದು ಕತ್ತಲೆ 7 ಗಂಟೆ ಮುಟ್ಟ ಆರಾಧನೆಗೆ ದೀಪೆರು. ಮುಲ್ಪ ಭಕ್ತರ್ನಕುಲು ಮೌನೊಡು ಜಪ ಮಲ್ಪೊಡು. ಅಂಚನೆ ಒಂಜಿ ಕಡೆಟ್ ಬಾಲಯೇಸುನ ಕಲೆ ಕಾರ್ನಿಕೊರ್ದು ಜನಕುಲ್ನ ಸೀಕ್ ಸಂಕಡಲು ಸುಮಾರ ಅಂಡಲ ಕುಡೊಂಜಿ ಕಡೆಟ್ ಯೋಗ ಧ್ಯಾನಲ ಮೂಲು ಕಲ್ಪಾವೆರು. ಅಂಚನೆ ಬಡವೆರೆಗು ಇಲ್ಲು ಕಟ್ಟಾವನು ಕರ್ಪಿಲ್ ಪಂಡ ಜೈಲಿತ್ತಿನ ಕೈದಿನ ಕಲೆಗು ಪೋದು ತಿಕ್ಕದ ಕಲೆಗೆ ಭರವಸೆ ದಿಂಜಾವನ ಅಕಲ ಮನಸ್ಸಿನ ಬದಲ್ ಮಲ್ಪುಚ್ಚಿತ್ತಿನ ಮಲ್ಲ ಕೆಲಸಲ ಮುಲ್ಪ ಯಪಲ ನಡುತ್ತಂದೇ ಉಂಡು. ಬಾಲಯೇಸುವೆ ದೀನನ ವಂದನೆ ನೊಂದಿಹ ತನು ಮನವು ಹೊಗಳಿ ಸ್ತುತಿಸುತ್ತಿದೆ. ಭಕ್ತಾದಿಗಳಿಂದ ದೊರೆತ ಹಣವನ್ನು ಸಂಗ್ರಹಿಸಿ ಒಬ್ಬೊಬ್ಬರಿಗೆ ಮನೆಯನ್ನು ಕಟ್ಟುವ ಯೋಜನೆಯನ್ನು ಪ್ರತಿ ವರ್ಷ ಅಳವಡಿಸಿಕೊಳ್ತಾ ಬಂದಿದ್ದೇವೆ. ಅದೇ ರೀತಿ ಇಲ್ಲಿಂದ ನಾವು ಕಾರಾಗೃಹದಲ್ಲಿ ಭೇಟಿ ಮಾಡಿ ಕಾರಾಗೃಹದಲ್ಲಿರುವ ಕೈದಿಗಳಿಗೆ ಸಂತೋಷದ, ಸಮಾಧಾನದ ಸಂದೇಶವನ್ನು ನೀಡುವ ಕಾರ್ಯಕ್ರಮಗಳನ್ನು ಕೂಡ ನಾವು ನೆರವೇರಿಸ್ತಾ ಇದ್ದೇವೆ. 2000 ವರ್ಷದ ದೊಂಬು ಈ ಲೋಕದ ಎಡ್ಡೆಪ್ಪುಗು ಬಾಡಾದು ನಮ್ಮ ಈ ಪುಣ್ಯದ ಮಣ್ಣಿಡು ಉದಿತು ಬತ್ತಿಂಚಿತಿನ ಪವಾಡ ಪುರುಷರು ಯೇಸು ಕ್ರಿಸ್ತರು ಬಾಲೆ ಉಪ್ಪುನಗದ ಪೊರ್ಲುನು ಲೋಕ ಮುಖಕ್ಕೂ ತೆರಿಪವನ ಕೆಲಸ ಜಕಸ್ಲಾವಕಿಯಾದ ರಾಜಧಾನಿ ಪ್ರಾಗಡ ಉಂಡಾಡು. ಅಲ್ಪೊರ್ದು ಒರ್ಮೆಲ ಪಸಿರಿನ ಬಾಲಯೇಸುನ ಆರಾಧನೆ 1947 ಇಸ್ವಿಡ್ ಕುಡ್ಲದ ಬಿಕರ್ನ ಕಟ್ಟದ ಕಾರ್ಮೆಲ್ ಗುಡ್ಡೆಡ್ಲ ಶುರುವಾಡು. ಈ ಜಾಗದ ಜನಕುಲು
ಮೇಣದ ಬತ್ತಿ ಹೊತ್ತಾದು ಮನಸ್ಸುದ ಆಸೆನು ಪಂಡೊನ್ವೆರು. ವಿಚಿತ್ರ ಪಂಡ ಅವು ಕೆಲವೇ ದಿನೊಟ್ಟು ಕೈಕೂಡ್ದು ಬರ್ಪುಡು. ಅಂಚ ಎಲ್ಲಿ ಮಲ್ಲೆ ಆಣು ಕೊಂಡು ಪಂಪಿನ ತರಬೇದ ಮಲ್ಪಂದೆ ಮಾತೆರ್ಲ ಬತ್ತದು ಇವೊಂಜಿ ಪವಿತ್ರವೈನ ಮಣ್ಣಿಡುಂತುದು ಮುಲ್ಪ ವಿಶೇಷವೈನ ಶಕ್ತಿ ಸಾನ್ನಿಧ್ಯದ ಎದುರುಡು ಮೇಣದ ಗತ್ತಿ ಪಂಡ ಕ್ಯಾಂಡಲ್ ಅರ್ಲಾದು ತನ್ಕುಲೆ ಪ್ರಾರ್ಥನೆ ಮಲ್ತೊನ್ವೆ. ವ್ಯಕ್ತಿಗಳು ಮೊಂಬತ್ತಿಯನ್ನು ಹಚ್ಚಿ ದೇವರಿಗೆ ತಮ್ಮ ಉಪಕಾರ ಬಾಲ ಯೇಸುವಿಗೆ ತಮ್ಮ ಉಪಕಾರಗಳನ್ನು ಸ್ಮರಿಸಿ ಇಲ್ಲಿ ತಮ್ಮ ಹರಕೆಗಳನ್ನು ನೀಡಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಂಚನೆ ಮುಲ್ಪ ಕೆಲವೇರು ದಿನೋಲ ಬತ್ತದ ಪ್ರಾರ್ಥನೆ ಮಲ್ಪನಲ ಉಂಡು. ಏರಾಕುಲು ಭಕ್ತಿಡು ಶುದ್ಧ ಉಡಲಡು ಕಣ್ಣು ಕಪಟ ಇಜ್ಜಂದೆ ಎಂಚಿನಂಡಲ ಕೆಂಡನ್ವರ ಅವು ಖಂಡಿತವಾದ್ಲ ಕೋಡಿ ಎತ್ತುನು ಪಂಪಿನವು ಹೆಚ್ಚಿನ ಕಲ್ಲ ವಿಶ್ವಾಸದ ಪಾತ್ರ. ಬಾಲಯೇಸುವೆ ದೀನನ ವಂದನೆ ನೊಂದಿಹ ತನು ಮನವು ಹೊಗಳಿ ಸ್ತುತಿಸುತ್ತಿದೆ. ನನ್ನ ದೊಡ್ಡ ಮಗ ಅವ BCom ಅಲ್ಲಿ LHS ಅಲ್ಲಿ BCom ಮಾಡ್ತಾ ಇದ್ದ. BCom ಮಾಡ್ತಾನೆ 2 ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಚಾರ್ಟರ್ಡ್ ಅಕೌಂಟೆನ್ಸ್ ಇದು ಅವ ಕಂಪ್ಲೀಟ್ ಮಾಡಿ BCom ಎಕ್ಸಾಮ್ ಕೊಟ್ಟ ಮೇಲೆ ರಿಸಲ್ಟ್ ಬಂದ ಮೇಲೆ ಅವ ಆರ್ಟಿಕಲ್ಶಿಪ್ಗಾಗಿ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಬೇಕಾದ್ರೆ 3 ವರ್ಷ ಇದು ಆರ್ಟಿಕಲ್ಶಿಪ್ ಮಾಡಬೇಕಾಗ್ತದೆ. ಈ ಆರ್ಟಿಕಲ್ಶಿಪ್ ಮಾಡಲಿಕ್ಕೆ ಅವನಿಗೆ ಬಿಗ್ ಫೋರ್ ಅಂತ ಇಂಡಿಯಾದಲ್ಲಿ 4 ದೊಡ್ಡ ಸಂಸ್ಥೆಗಳಿವೆ. ಡೆಲಾಯ್ಟ್ ಅಂತ ಇದೆ, KPMG ಅಂತ ಇದೆ, E&Y ಅರ್ನ್ಸ್ಟ್ ಆ್ಯಂಡ್ ಯಂಗ್ ಇದೆ, ಮತ್ತು ಪ್ರೈಸ್ ವಾಟರ್ ಇದೆ. ಆ 4ರಲ್ಲಿ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ಇದು ಮಾಡಿದ, ಇಂಟರ್ವ್ಯೂ ಕೊಟ್ಟ, ಎಲ್ಲ ಮಾಡಿದ. ಆದರೆ ಅವನಿಗೆ 3 ತಿಂಗಳು ಬಿಲ್ಕುಲ್ ಅವನಿಗೆ ಯಾವುದೇ ಒಂದು ರಿಪ್ಲೈ ಬರಲಿಲ್ಲ. ನಂತರ ಅವ ಎಷ್ಟು ಬೇಜಾರು ಪಟ್ಟು ಒಂದು ದಿನ ನನಗೆ ಹೇಳಿದ, ಮಂಗಳವಾರ ದಿವಸ, ಅದು ನನಗೆ ನೆನಪಿದೆ. ಒಂದು ಮಂಗಳವಾರ ದಿವಸ ಹೇಳಿದ, ಡ್ಯಾಡಿ ನಾನು ಇನ್ನು ಬೆಂಗಳೂರಿದ ಆಸೆ ಬಿಡ್ತೇನೆ, ನಾನು ಇಲ್ಲಿ ಮ್ಯಾಂಗ್ಳೂರಲ್ಲೇ ಆರ್ಟಿಕಲ್ಶಿಪ್ ಮಾಡ್ತೇನೆ, ನನಗೆ ಇನ್ನು ಧೈರ್ಯ ಇಲ್ಲ ಅಂತ. ನಾನು ಅವನಿಗೆ ಹೇಳಿದೆ, ಇವತ್ತು ಮಂಗಳವಾರ, ನಾಳೆ ಬುಧವಾರ, ಗುರುವಾರ ನಾನು ಮತ್ತು ನೀನು ಇಬ್ಬರು ಬಾಲಯೇಸುವಲ್ಲಿ ಪ್ರಾರ್ಥಿಸುವ. ಬಾಲಯೇಸುವಲ್ಲಿ ಪ್ರಾರ್ಥಿಸಿದರೆ ಈ ಸಿಗದೇ ಇರುವ ಯಾವುದೇ ವರ ಇಲ್ಲ ನಂದು. ನಾವು ಗುರುವಾರ ದಿವಸ ಬೆಳಿಗ್ಗೆ ಬಂದ್ವಿ, ಇಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಏನು ಪವಾಡ ನಡೆದಿದೆ ಅಂದರೆ 4 ಸಂಸ್ಥೆಯಲ್ಲಿ ಅವ ಇಂಟರ್ವ್ಯೂ ಕೊಟ್ಟಿದ್ದ, ಅದು ಎಲ್ಲ ರಿಜೆಕ್ಟ್ ಆಗಿತ್ತು. ಶುಕ್ರವಾರ ದಿವಸ ಬೆಳಿಗ್ಗೆ ಅವನಿಗೆ ಫೋನ್ ಕಾಲ್ ಬಂತು, ಅರ್ನ್ಸ್ಟ್ ಆ್ಯಂಡ್ ಯಂಗ್ ಅಲ್ಲಿ E&Y ಅಲ್ಲಿ ಕಂಪನಿಯಲ್ಲಿ, ನೀವು ಹೀಗೆ ಇಂಟರ್ವ್ಯೂಗೆ ನಾಳೆನೇ ಬರಬೇಕಂತ. ಶನಿವಾರ ದಿವಸ ಅವ ಇಂಟರ್ವ್ಯೂಗೆ ಹೋದ. ಇಮಿಡಿಯೇಟ್ಲಿ ಅವರು ಅವನಿಗೆ ಲೆಟ್ರ್ ಕೊಟ್ಟರು. ಸೋಮವಾರ ದಿವಸದಿಂದ ಅವ ಅಲ್ಲಿ ಜಾಯಿನ್ ಆಗಿ 3 ವರ್ಷ ಆರ್ಟಿಕಲ್ಶಿಪ್ ಮಾಡುವಾಗ ಅವನ ರಿಸಲ್ಟಿಗೆ, ನಿಮಗೆ ಗೊತ್ತು ಚಾರ್ಟರ್ಡ್ ಅಕೌಂಟೆಂಟ್ ರಿಸಲ್ಟ್ ಬರಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ, ಪಾಸ್ ಆಗಬೇಕಾದ್ರೆ ಎಷ್ಟು. ಅದು ಸಹ ಬಾಲಯೇಸುವಲ್ಲಿ ಪ್ರಾರ್ಥನೆ ಮಾಡಿ ಅವ ಅಲ್ಲಿ ತೇರ್ಗಡೆಗೊಂಡು ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಅದು ಒಂದು ಪವಾಡ. ಇನ್ನೊಂದು ಏನೆಂದರೆ, ಅದು ಕಂಪನಿಯಲ್ಲಿ ಒಳ್ಳೆ ಕೆಲಸ ಅವನಿಗೆ ಸಿಕ್ಕಿತು, ಒಳ್ಳೆ ಸ್ಯಾಲ್ರಿ ಅವನಿಗೆ ಸಿಕ್ಕಿತು. ಆದರೆ ಕೆಲಸ ಮಾತ್ರ ತುಂಬ, ರಾತ್ರಿ ಬರುವಾಗ 2 ಗಂಟೆ, 2:30 ಗಂಟೆ, 3, ಕೆಲವು ಸರ್ತಿ 6 ಗಂಟೆ, ಪುನಃ ಎದ್ದು 9:30 ಗಂಟೆಗೆ ಹೋಗಬೇಕು. ಅಂತಿರುವಾಗ ನಾನು ಅವನಿಗೆ ಹೇಳ್ತಾ ಇದ್ದೆ, ಇಂಥ ಕೆಲಸ ಬೇಕಾ, ಅರ್ಧ ಸಂಬಳ ಆದರೂ ಪರವಾಗಿಲ್ಲ, ಬೇರೆ ಕಡೆ ಕೆಲಸ ಹುಡುಕು ಅಂತ. ಇಲ್ಲ ಡ್ಯಾಡಿ, ಹಾಗೆ ಆಗೋದಿಲ್ಲ, ನಾವು ಹಾಗೆ ಕಷ್ಟಪಡಲೇಬೇಕು ಹಾಗೆ ಅಂತ. ಆದರೆ ನಾನು ಕಂಟಿನ್ಯೂಸ್ ಆಗಿ ದೇವರ ಹತ್ರ ಬೇಡ್ತಾ ಇದ್ದೆ, ಏನೆಂದರೆ ಏನಾದರೂ ಈ ಸಮಸ್ಯೆಯಿಂದ ಪಾರು ಮಾಡು, ನಾನು ಕೇಳಿದನ್ನು ನೀನು ಇಷ್ಟ ತನಕ ಇಲ್ಲ ಅಂತ ಹೇಳಿಲ್ಲ, ಈ ಸಮಸ್ಯೆಯಿಂದ ಅವನನ್ನು ಪಾರು ಮಾಡಂತ. ಅದೇ ಪವಾಡ. 1.5 ವರ್ಷದ ಮೊದಲು ಅವನಿಗೆ ವಿಪ್ರೋ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಈಗ ಅವ 9 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡ್ತಾನೆ. ಸಂಬಳ ಸಹ ಮೊದಲಿಗಿಂತ ಜಾಸ್ತಿ ಅವನಿಗೆ ಸಿಕ್ಕಿದೆ. ಇದು ಬಾಲಯೇಸು ಕೊಟ್ಟ ಆಶೀರ್ವಾದ ಬಿಟ್ಟರೆ ಬೇರೆ ಏನೂ ಅಲ್ಲ ಅಂತ ನಾನು ಹೇಳುವುದು. ಅಂಚಾತ್ರ ಖಾಲಿ ಕಿರ್ಸಂದ ಕುಲ್ ಮಾತ್ರ ಆತ್, ಹಿಂದುಲು ಬ್ಯಾರ್ಲು ಸೇರಿನಂಚಿನ ಮಾತಾ ಜಾತಿ ಧರ್ಮದ ಕುಲ ದೂರದ ಊರುರ್ಲ ಇಡೆಗೆ ಬರೋದಿಲ್ಲರು. ಇಲ್ಲಿ ಬರುವ ಜನರು ಕೇವಲ ಕ್ರೈಸ್ತ ಭಕ್ತಾದಿಗಳು ಮಾತ್ರವಲ್ಲ, ಬದಲಾಗಿ ಜಾತಿ ಮತ ಭೇದವಿಲ್ಲದೆ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಮತ ಭೇದವಿಲ್ಲದೆ ಇಲ್ಲಿ ಬಂದು ಬಾಲಯೇಸುವಿನ ಈ ಉಪಕಾರಗಳನ್ನು ಸ್ಮರಿಸ್ತಾ ಇದ್ದಾರೆ, ಪವಾಡಗಳನ್ನು ಅನುಭವಿಸ್ತಾ ಇದ್ದಾರೆ. ಬಾಲಯೇಸುವೆ ದೀನನ ವಂದನೆ ನೊಂದಿಹ ತನು ಮನವು ಹೊಗಳಿ ಸ್ತುತಿಸುತ್ತಿದೆ. ಜನವರಿ 14ನೇ ತಾರೀಕು
ಪ್ರತಿ ವರ್ಷ ಮೂಲು ಬಾಲಯೇಸುವಿನ ವಾರ್ಷಿಕ ಮಹೋತ್ಸವ ನಡಪುಡು. ಒಂದು ಪ್ರತಿ ವರ್ಷ 14ನೇ ತಾರೀಕು ದಾನೆ ನಡಪುಡು. ಐಕ್ ತಯಾರಿಯಾದ 9 ದಿನತ್ತ ನೊವೇನ ಪ್ರಾರ್ಥನೆ ಉಂಡು. ಪ್ರತಿ 9 ದಿನಲ ಬತ್ತದ ಪ್ರಾರ್ಥನೆ ಮಲ್ತನ ಆ ಒಂಜಿ ಬೇಡಿಕೆ ನೆರವೇರುಂಡು ಪನ್ಪುನಂಚಿನ ನಂಬಿಕೆ ಮೂಲುಂಡು. ಅಂಚ ಜನಲು ಬತ್ತದ ಈ 9 ದಿನಲ ತಪ್ಪಂದೆ ಪ್ರಾರ್ಥನೆ ಮಲ್ಪೇರು. ಅಂಚಾದ ಜನವರಿ 5ನೇ ತಾರೀಕಿಡ್ದು ಈ ನೊವೇನ ಪ್ರಾರ್ಥನೆ ಶುರು ಆಪುಂಡು. ಬಾಲಯೇಸುವೆ